ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ 2018-19 ಸಾಲಿನ ರಾಷ್ಟ್ರಮಟ್ಟದ ಇಂಟರ್ ಡಿಸ್ಟ್ರಿಕ್ಟ್ ಜೂನಿಯರ್ ಅಥ್ಲೆಟಿಕ್ ಮೀಟ್ ತಿರುಪತಿಯಲ್ಲಿ ನಡೆಯುತ್ತಿದೆ. 16 ಕೆಳಗಿನ ವಯೋಮಿತಿಯ 100 ಮೀಟರ್ ಹರ್ಡಲ್ಸ್ನ ಬಾಲಕಿಯರ ವಿಭಾಗದಲ್ಲಿ ರಿತಿಕಾ ಆರ್ ರವರು 14.78 ಸೆಕೆಂಡ್ನಲ್ಲಿ ಗುರಿ ತಲುಪುವ ಮೂಲಕ ರಾಷ್ಟ್ರೀಯ ದಾಖಲೆಯೊಂದಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಇನ್ನು 16 ಕೆಳಗಿನ ವಯೋಮಿತಿಯ 100 ಮೀಟರ್ ರೇಸ್ನಲ್ಲೇ ಬಾಲಕಿಯರ ವಿಭಾಗದಲ್ಲಿ ವರ್ಷಾ ವಿಜಯ್ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು, ಬಾಲಕರ ವಿಭಾಗದಲ್ಲಿ ಕೈಫ್ 4ನೇ ಸ್ಥಾನವನ್ನು ಗಳಿಸಿದ್ದಾರೆ. ಈ ಮೂರು ಕ್ರೀಡಾಪಟುಗಳು ಕರ್ನಾಟಕದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದು, ಖ್ಯಾತ ತರಬೇತುದಾರರಾದ ದಿನೇಶ್ ಕುಂದರ್ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ತಿರುಪತಿ.